ದೇವರಾಜ ಅರಸರು ಈ ರಾಜ್ಯದ ಬೆಳವಣಿಗೆಯ ಅಭಿವೃದ್ಧಿಯ ಸಾಮಾಜಿಕ ನ್ಯಾಯದ ವಂಚಿತರ ಧ್ವನಿ ಇಲ್ಲದವರು ಧ್ವನಿಯಾಗಿ ಏನು ಕೆಲಸ ಮಾಡಿದ್ದಾರೆ ಅದೇ ದಾರಿಯಲ್ಲಿ ಈ ರಾಜ್ಯದ ಸೇವೆಯನ್ನು ಮಾಡಿದಂಥ ಸಿದ್ದರಾಮಯ್ಯನವರು ದೇವರಾಜ ಅರಸರ ಏನು ಸುದೀರ್ಘ ಕಾಲದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೆಲಸ ಮಾಡಿ ಅದನ್ನು ಸರಿ ಸಾಟಿ ಮಾಡಿಸಿಕೊಂಡು ಮುನ್ನಡೆತಕ್ಕಂಥದ್ದು ನಮಗೆಲ್ಲ ಸಂತೋಷದ ವಿಷಯ. ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಜನಪರ ಕೆಲಸಗಳು ಖಂಡಿತವಾಗಿ ನಾವು ಎಲ್ಲರೂ ಕೂಡ ಒಪ್ಪುವಂಥ ವಿಚಾರ. ನಾನು ಕೆಲವು ವಿಷಯವನ್ನು ಹೇಳಬೇಕು ಅಂತಂದರೆ, ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಅವರ ಸಂಪುಟದಲ್ಲಿ ಅವರ ಸಹೋದ್ಯೋಗಿಯಾಗಿ ಕೆಲಸ ಮಾಡ್ತಕ್ಕಂಥ ದೊಡ್ಡ ಅವಕಾಶ ನನಗೆ ಬಂದಿತ್ತು. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಪಕ್ಷ ಚುನಾವಣೆ ನಿಲ್ಲುವಾಗ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ನಾನು ಭಾಳ ಸಮಯದಲ್ಲಿ ನೋಡ್ತಾ ಇದ್ದೀನಿ. ಆ ಪ್ರಣಾಳಿಕೆಯಲ್ಲಿ ಏನು ಭರವಸೆ ಕೊಟ್ಟಿದ್ದಾರೆ ಅದರಲ್ಲಿ 95% ಜಾಸ್ತಿ, ಅದಕ್ಕಿಂತ ಜಾಸ್ತಿ ಆ ಭರವಸೆಯನ್ನು ಆ ಸಂದರ್ಭದಲ್ಲಿ ಈಡೇರಿಸಿದಂಥ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯರು ಅಂತ ನನಗೆ ಹೆಮ್ಮೆ ಆಗ್ತಾ ಇದೆ. ವಿವಿಧ ಇಲಾಖೆಯ ಚರ್ಚೆ ನಡೆಸ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥದ್ದು ಪ್ರೀ ಬಜೆಟ್ ಡಿಸ್ಕಷನ್ ಅಂತ ಹೇಳ್ತೀವಿ ನಾವು. ಆದರೆ ನನ್ನ ಇಲಾಖೆಗೆ ಸಂಬಂಧಪಟ್ಟಾಗೆ ನಾನು ಅವರ ಇಲಾಖಾವಾರು ಚರ್ಚೆ ನಡೆಯುವಾಗ ಅವರ ಎದುರುಗಡೆದು ಪುಸ್ತಕ ಅಂತ ಹೇಳಿದರೆ ಅದು ಚುನಾವಣೆ ಕೊಟ್ಟ ಭರವಸೆಯ ಪುಸ್ತಕ, ಅದು ಪ್ರಣಾಳಿಕೆಯ ಪುಸ್ತಕ. ಆ ಪುಸ್ತಕದಲ್ಲಿ ಒಂದೊಂದೇ ಪ್ರಣಾಳಿಕೆಯಲ್ಲಿ ಇರತಕ್ಕಂಥ ಏನು ಭರವಸೆ ಇದೆ ಆ ಭರವಸೆಯನ್ನು ಟಿಕ್ ಮಾಡ್ತಾ ಮಾಡ್ತಾ ಬರುವುದವರು. ಅವ್ರು ಹೇಳ್ತಿದ್ರು ವಿಷಯ, ಅದನ್ನು ಅಂತಿಮವಾಗಿ ಹೇಳ್ತಿದ್ರು, ನಾನು ಯಾವ ಭರವಸೆಯನ್ನು ಕೊಟ್ಟಿದೆ ಅದನ್ನೆಲ್ಲವನ್ನು ಕೂಡ ಈಡೇರಿಸಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಬಹುಶಃ ಅನೇಕ ಅವರ ಕಾರ್ಯಕ್ರಮಗಳು ಇವತ್ತು ಕೂಡ ಎಲ್ಲರ ಮೆಚ್ಚುಗೆಯನ್ನೇ ಪಡೆದಿರ್ತಕ್ಕಂಥದ್ದು. ಅದು ಮೊದಲನೇ ಅವಧಿಯ ಸಂದರ್ಭ ಇರ್ಬೋದು, ಎರಡನೇ ಅವಧಿಯ ಸಂದರ್ಭ ಇರ್ಬೋದು. ಬಹುಶಃ ಎರಡನೇ ಅವಧಿ ಬಂದಾಗ ಒಂದು GST ಬಂತು, ಎಲ್ಲ ತೆರಿಗೆ ಕೇಂದ್ರಕ್ಕೆ ಹೋಗ್ತಕ್ಕಂಥ ನಿಮ್ಗೆ ಗೊತ್ತಿದೆ ಹೆಚ್ಚು ಪ್ರಮಾಣದಲ್ಲಿ. ಗ್ಯಾರಂಟಿ ಸ್ಕೀಮ್ಗಳನ್ನು ಪರಿಣಾಮಕಾರಿ ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಮಾಡುವಂಥ ಕಾಲದಲ್ಲಿ ಕೇಂದ್ರ ಸರ್ಕಾರದ ಅಸಹಕಾರವೂ ಕೂಡ ಇತ್ತು. ಭರವಸೆ ಕೊಟ್ಟಂತ ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಬಂದಾಗ ದುಡ್ಡು ಕೊಟ್ಟರು ಕೂಡ ಅಕ್ಕಿ ಕೊಡುವುದಿಲ್ಲ ಅಂತ ಹೇಳ್ತಕ್ಕಂಥ ಧೋರಣೆಯನ್ನು ಫುಡ್ ಕಾರ್ಪೊರೇಷನ್ ಇಂಡಿಯಾ ಅದು ಕೇಂದ್ರ ಸರ್ಕಾರದ ನಿರ್ದೇಶನ ಮೇಲೆ ಆದಾಗ ಬಹುಶಃ ಎದೆಗುಂದದೆ ಅಕ್ಕಿಯ ಬದಲಿಗೆ ಹಣವನ್ನು ಕೊಟ್ಟದ್ದು ಸರಿದೂಗಿಸ್ತಕ್ಕಂಥ ಒಂದು ಸಾಮರ್ಥ್ಯ, ಅದನ್ನು ಎಲ್ಲರೂ ಮೆಚ್ಚತಕ್ಕಂಥ ವಿಚಾರ. ನಾನು ನನ್ನ ಗುತ್ತಿಗೆದಾರ, ನನ್ನ ಹಿಂದಿನ ಪ್ರಥಮ ಸಂದರ್ಭದಲ್ಲಿ ನಾನು ಅವರ ಏನು ಕಾರ್ಯಕ್ರಮಗಳು ಅನುಷ್ಠಾನ ಆದಾಗ ನನಗೆ ಗುತ್ತಿಗೆದಾರರ ಪ್ರಶ್ನೆ ಕೇಳಿದ, ಇಷ್ಟು ಅಭಿವೃದ್ಧಿ ಕೆಲಸ, ಅದ್ಭುತವಾದ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಕೂಡ ಆಗಿತ್ತು. ಇಷ್ಟು ಕೆಲಸ ಮಾಡಿ ಕೂಡ ಒಂದೇ ಒಂದು ಗುತ್ತಿಗೆದಾರರಿಗೆ ಬಿಲ್ಲು ಪಾವತಿಯಾಗದೆ ಉಳಿದಿರ್ತಕ್ಕಂಥದ್ದು ಅದು ಇವರ ಏನು ಸಾಧನೆ ಅಂತ ನನಗೆ ಅರ್ಥ ಆಗೋದಿಲ್ಲ ಅಂತ ಗುತ್ತಿಗೆದಾರ ನನಗೆ ಪ್ರಶ್ನೆ ಮಾಡಿದೆ. ಇದು ನನಗೆ ಇವತ್ತು ಕೂಡ ಅದು ನನ್ನ ಕಿವಿಗೆ ಕೇಳ್ತಾ ಇದೆ. ಅನೇಕ ರೀತಿಯಲ್ಲಿ ಬಹುಶಃ ಅದು ಇವತ್ತು ಕಾಂಗ್ರೆಸ್ಸಿನ ನೀತಿಯ ಪ್ರಕಾರ ಏನು ಸೈದ್ಧಾಂತಿಕ ನಿಲುವಿನ ಅಡಿಯಲ್ಲಿ ನಮ್ಮ ಘೋಷಣೆಗಳೇನಿದೆ, ಇವತ್ತು ಆಹಾರ ಭದ್ರತಾ ಕಾಯ್ದೆ ಅಂತ ಒಂದು ಕಾಯ್ದೆ ಕೇಂದ್ರ ಸರ್ಕಾರ UPA ಸರ್ಕಾರ ಇದ್ದಾಗ ಬಂದಿರತಕ್ಕಂಥ ಕಾಯ್ದೆ, ಆಹಾರ ಭದ್ರತಾ ಕಾಯ್ದೆ. ಪ್ರತಿಯೊಬ್ಬರಿಗೆ ಫ್ರೀಯಾಗಿ ಅಕ್ಕಿ ಕೊಡಬೇಕು ಅಂತ. ಅದನ್ನ ಅನುಷ್ಠಾನ ಮಾಡಿದ ಈ ದೇಶದಲ್ಲಿ ಯಾರು ಅಂತ ಹೇಳಿದ್ರೆ ಅದು ಪ್ರಥಮ ಸರ್ಕಾರ, ಅದು ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ. ಈ ದೇಶದ ಚರಿತ್ರೆ, ಅದು ಈ ದೇಶ ಚರಿತ್ರೆಯ ಸ್ವರ್ಣಪಟದಲ್ಲಿ ಸೇರಿಕೊಂಡಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಇವತ್ತು ಆ ರೆಕಾರ್ಡನ್ನು ಯಾರಿಗೆ ಮುರಿಯಲಿಕ್ಕೆ ಆಗುವುದಿಲ್ಲ.
ಕಳೆದ ಸಂದರ್ಭದಲ್ಲಿ ನಾನು ಕೂಡ ಮಂತ್ರಿಯಾಗಿದ್ದಾಗ ಪ್ರಥಮ ಕ್ಯಾಬಿನೆಟ್ನಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡಿ ಕ್ಯಾಬಿನೆಟ್ ರಚನೆ ಆಗಿಲ್ಲ. ಅವರು ಒಂದು ಕ್ಯಾಬಿನೆಟ್ ಪೂರ್ವದಲ್ಲಿ ಅವರು ಒಂದು ಕ್ಯಾಬಿನೆಟ್ ಕರೆದು ಪ್ರಥಮ ಘೋಷಣೆ ಧರ್ಮಾರ್ಥ ₹1 ಹಾಕಿ ಕೊಡ್ತಕ್ಕಂಥ, ಮತ್ತೆ ಅದನ್ನ ಫ್ರೀಯಾಗಿ ಮಾಡಿರ್ತಕ್ಕಂಥದ್ದು. ಇದು ಬಹುಶಃ ಇನ್ನು ಯಾರೇ ಮಾಡಲಿ ಅದು ಪ್ರಥಮ ಯಾರು ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನ ಹೆಸರು ಅಲ್ಲಿ ಸೇರ್ತದೆ. ಅದಕ್ಕೆ ಇಷ್ಟು ಟೀಕೆಗಳು ಬಂತು, ಟಿಪ್ಪಣಿಗಳು ಬಂತು. ಅದು ಪ್ರಾರಂಭ ದಿವಸ. ಇದು ಬಿಟ್ಟಿ ಭಾಗ್ಯ ಅವರು ಅದರ ಜೊತೆಯಲ್ಲಿ ಅದು ಶಿವಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಅದರ ಮತ್ತೆ ನಂತರ ದಿವಸದಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಭಾಗ್ಯಗಳು, ಕೃಷಿ ಭಾಗ್ಯ ಇರ್ಬೋದು, ಕೃಷಿ ಹೊಂಡ ಮಾಡತಕ್ಕ ಅನೇಕ ಭಾಗ್ಯಗಳನ್ನು ಘೋಷಣೆಗಳು ಮಾಡಿದಾಗ ಅದರ ಟೀಕೆ ಆಗಿರ್ತಕ್ಕಂಥ ನಾವು ನೋಡಿದ್ವಿ. ಇದು ಬಿಟ್ಟಿ ಭಾಗ್ಯ ಅಂತ ಹೇಳ್ತಕ್ಕಂಥದ್ದು. ಬಿಟ್ಟಿ ಭಾಗ್ಯ ರೇವಡಿ ಮಾಡ್ತಾರೆ ಅಂತೇಳಿ ಕೇಂದ್ರದ ಪ್ರಧಾನಮಂತ್ರಿ ಭಾಷಣ ಮಾಡಿದ್ದು ನನಗೆ ನೆನಪಿದೆ. ಅದೇ ರೇವಡಿಯನ್ನು ಹಂಚುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಬಿಟ್ಟಿ ಭಾಗ್ಯ ಇದು ಜನರ ಸೋಮಾರಿಗಳು ಮಾಡತಕ್ಕಂಥ ಕಾರ್ಯಕ್ರಮ ಅಂತ ಟೀಕೆ ಮಾಡಿದ್ದು ಇದೆ. ಆದರೆ ಇವತ್ತು ದೇಶದಲ್ಲಿ ಮಾದರಿ ಅನ್ನುವಂಥದ್ದು ಆಗಿದೆ ಅಂತ ಹೇಳ್ತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಸಾಮಾಜಿಕ ಕಾಳಜಿಯ ಕಾರ್ಯಕ್ರಮಗಳು ಅನೇಕ. ಇವತ್ತು ವಿದ್ಯಾಸಿರಿ ಅನ್ನುವಂಥ ಒಂದು ಕಾರ್ಯಕ್ರಮ ನೆನಪಾಗ್ತಾ ಹೇಳ್ತೀನಿ. ವಿದ್ಯಾಸಿರಿ ಅಂದರೆ ಇವತ್ತು ಹಿಂದುಳಿದ ಹಾಸ್ಟೆಲ್ ಇರ್ಬೋದು, ಬೇರೆ ಹಾಸ್ಟೆಲ್ಗಳು ಇರ್ಬೋದು, ಅದಕ್ಕೆ ಸೀಟ್ ಇಲ್ಲದೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ವಿದ್ಯಾಸಿರಿ ಕಾರ್ಯಕ್ರಮ. ಹೇಗೆ ವಿದ್ಯಾಸಿರಿ ಕಾರ್ಯಕ್ರಮ? ಅವರಿಗೆ ಇಂತಿಷ್ಟು ದುಡ್ಡನ್ನು ಕೊಟ್ಟು ಅವರು ರೂಮ್ ಮಾಡಿ ಶಾಲೆಗೆ ಹೋಗ್ಲಿಕ್ಕೆ ಅವಕಾಶ. ಇದು ವಿದ್ಯಾಸಿರಿ ಕಾರ್ಯಕ್ರಮ. ಬಹುಶಃ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳ್ಬೋದು. ಕೆಲವು ಕ್ರಾಂತಿಕಾರಿ ಹೆಜ್ಜೆಗಳು. ಅವರು ಸಮಾಜದ ದುರ್ಬಲ, ಅದು ಪರಿಷ್ಠ ಸಮಾಜ, ಅವರು ಯಾವುದೇ ಕಾರ್ಯಕ್ರಮ ಇದ್ರೂ ಅದಕ್ಕೆ ಯಾರು ಹಿಂದೇಟಾಗ್ತಿರ್ಲಿಲ್ಲ. ಬಹುಶಃ ಗುತ್ತಿಗೆಯಲ್ಲಿ ಮೀಸಲಾತಿ ಇದೊಂದು ಕ್ರಾಂತಿಕಾರಿ ಹೆಜ್ಜೆ. ಇದು ಬಹುಶಃ ಇದು ದೇಶದ ಇತಿಹಾಸದಲ್ಲಿ ಪ್ರಥಮ. ಪರಿಷ್ಠ ಸಮಾಜ ಜನರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಮಾಡಿ ಕೆಲವು ಟೀಕೆ ಮಾಡಬಹುದು, ಆದರೆ ಧೈರ್ಯವಾಗಿ ಮಾಡಿರ್ತಕ್ಕಂಥದ್ದು. ಇವತ್ತು ಕಾಲೋನಿಗಳ ಅಭಿವೃದ್ಧಿ ಅಂತೇಳಿ ನಿಗಮದ ಅಡಿಯಲ್ಲಿ SC ST ಬಹುಶಃ ಸಾಲಗಳು ನಿಗಮದ ಸಾಲ ಇತ್ತು. ಹಿಂದೂ ವರ್ಗದ ನಿಗಮ, ಪರಿಷ್ಠ ಜಾತಿಯ ನಿಗಮ, ಅಲ್ಪಸಂಖ್ಯಾತ ನಿಗಮ, ಯಾವುದೇ ನಿಗಮ ಇರಬೇಕು, ಆ ಎಲ್ಲ ಸಾಲಗಳನ್ನು ಒಂದೇ ಸಾರಿ ಮನ್ನಾ ಮಾಡಿರ್ತಕ್ಕಂಥ ಕೇಳಿ. ಬಹುಶಃ ನಾವು ಅದನ್ನ ಊಹನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಲ್ಲ ಸಾಲಗಳನ್ನು ಒಂದು ಸಲ ಮನ್ನಾ ಮಾಡಿದ್ದು, ಯಾವುದು ಬಾಕಿ ಇರ್ತಕ್ಕಂಥದ್ದು ಋಣ ಮುಕ್ತ ಮಾಡುವಂಥದ್ದು. ಒಮ್ಮೆ ಅದು ಅದರ ಜೊತೆಯಲ್ಲಿ ಇದಕ್ಕೊಂದು ಸಾಲ ಇದೆ, ಆಶ್ರಯ ಮನೆಗೆ ಸಾಲ ಇದೆ, ಆ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥ. ಕರೆಂಟ್ ಬಿಲ್ ಕಟ್ಟದೇ ಇದ್ರೆ ಪಂಚಾಯತ್ ಕರೆಂಟ್ ಬಿಲ್ ಅನ್ನ ಒಂದು ಸರ್ತಿಗೆ ಮನ್ನಾ ಮಾಡಿರ್ತಕ್ಕಂಥದ್ದು. ಬಹುಶಃ ಬಡವರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಕ್ಕಂಥ ಎಲ್ಲ ಹಣಕಾಸನ್ನ ಸರಿದೂಗಿಸ್ಕೊಂಡು, ಅದು ಅವರ ಕೀರ್ತಿ, ಸರಿದೂಗಿಸ್ಕೊಂಡು ಎಲ್ಲ ಏನೇನು ಸಾಲ ಮನ್ನಾ ಆಗ್ಬೇಕಾ ಎಲ್ಲವನ್ನು. ಹಿಂದಿನ ಅವರು ಬರುವಾಗ BJP ಸರ್ಕಾರ ರೈತರ ಸಾಲ ಮನ್ನಾ ಘೋಷಣೆ ಮಾಡಿತ್ತು. ಹಣ ರೆಮಿಟ್ ಮಾಡಿರ್ಲಿಲ್ಲ ಸೊಸೈಟಿಗೆ. ಯಾರಾದ್ರೂ ಸೊಸೈಟಿ ಕೇಳಿ ಎಕ್ಸ್ಪರ್ಟ್ಸ್ಗೆ, ಸಹಕಾರಿ ಸಂಘಗಳ ಅದನ್ನ ಪ್ರತಿಯೊಂದು ದುಡ್ಡನ್ನ ರೆಮಿಟ್ ಮಾಡಿರ್ತಕ್ಕಂಥದ್ದು ಕೂಡ ಅದು ಕೂಡ
ಒಂದು ರೀತಿಯ ಸಾಧನೆ ಅಂತ ಹೇಳಿ ನಾನು ಹೇಳಬೇಕಾಗಿದೆ. ಇದು ಬಹುಶಃ ಇತ್ತೀಚಿನ ದಿವಸಗಳಲ್ಲಿ ಇದು ಬಹುಶಃ ಈ ದೇಶದ ಮಲ್ಲ ಚರಿತ್ರೆ ಚರ್ಚೆ ಇತ್ತು. ಎತ್ತಿನೊಳ ಯೋಜನೆ ಕೂಡ ನಾವು ಮಾಡಿದ್ದೇವೆ ಅಂತ ಹೇಳುವಂತ ಕಾಲದಲ್ಲಿ ಇದು ನಮ್ಮಲ್ಲಿ ವಿರೋಧ ಇದ್ದ ಸಂದರ್ಭದಲ್ಲಿ ಕೂಡ ಬಹುಶಃ ಅಂಥದನ್ನ ಮಾಡುವಾಗ ನಮ್ಮ ಜಿಲ್ಲೆಯ ಕೆಲವು ಅಭಿವೃದ್ಧಿಗೆ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ನಾವು ಹೇಳಬೇಕಾಗಿದೆ. ಈ ಜಿಲ್ಲೆಗೆ ಪ್ರಥಮ ಬಾರಿಗೆ ಒಂದು ರೈತರಿಗೆ ತೊಂದರೆ ಆಗದಂತ ಒಂದು ಕಾರ್ಯಕ್ರಮ ಆಗಬೇಕು ಅಂತೇಳಿ ಪಶ್ಚಿಮ ವಾಹಿನಿ ಯೋಜನೆ ಅಂತ ಬಹಳ ಹಿಂದೆ ಘೋಷಣೆ ಆಗಿರ್ತಕ್ಕಂಥ ಯೋಜನೆ, ಅದಕ್ಕೆ ದುಡ್ಡು ಇಟ್ಟಿರಲಿಲ್ಲ. 3 ಜಿಲ್ಲೆಗಳಿಗೆ ನಾವು ಒಂದು ಡೆಲಿಗೇಷನ್ ಮಾಡಿದ್ವಿ. ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ನಾನು ಬಜೆಟ್ ಮಂಡನೆ ಮಾಡುವಾಗ ನಾವು ಡೆಲಿಗೇಷನ್ ಮಾಡಿದ್ವಿ. ನಮ್ಗೊಂದು ಪಶ್ಚಿಮ ವಾಹಿನಿ ಯೋಜನೆ ತರಬೇಕು, ವರ್ಷ ಕೃಷಿ ಇದು ರೈತರ ಹಿತಕ್ಕಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಪಶ್ಚಿಮ ವಾಹಿನಿ ಯೋಜನೆ ಅಂತ ಇದಕ್ಕೆ ದುಡ್ಡು ಇಡಬೇಕು ಅಂತ. ಬಹುಶಃ ಬಜೆಟ್ನಲ್ಲಿ ಅವರು ಪ್ರಥಮ ಸಾರಿ 300 ಕೋಟಿ ರೂಪಾಯಿ ಬಜೆಟ್ ಅನ್ನು ಇಟ್ಟು ಆ ಪಶ್ಚಿಮ ಯೋಜನೆ ಕಾರ್ಯಗತಗೊಳ್ಳಿ. ಅದು ವರ್ಷ ಕೊಡ್ತು, ಕೆಲವು ವರ್ಷ ಕೊಟ್ಟಿರಲಿಲ್ಲ ಬೇರೆ ಬೇರೆ ಸರ್ಕಾರ ಬಂದಾಗ. ಆದರೆ ಇವತ್ತು ಕೂಡ ಪಶ್ಚಿಮ ವಾಹಿನಿ ಯೋಜನೆಯಿಂದ ಅನೇಕ ವೆಂಟೆಡ್ ಡ್ಯಾಮ್ಗಳು ಅಂತರ್ಜಲವನ್ನ ಅಭಿವೃದ್ಧಿಪಡಿಸತಕ್ಕಂಥ ಕಾರ್ಯಕ್ರಮ. ಇವತ್ತು ಅಲ್ಲಲ್ಲಿ ನದಿಗಳಿಗೆ ವೆಂಟೆಡ್ ಡ್ಯಾಮು, ಅದರಲ್ಲಿ ರಸ್ತೆ ಕೂಡ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಅವಕಾಶಗಳು. ಅದು ಒಂದು ಕ್ರಾಂತಿಕಾರಿ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಗೆ ಇರ್ತಕ್ಕಂಥದ್ದು. ರಸ್ತೆಗಳ ಅಭಿವೃದ್ಧಿಯ ಒಂದು ವಿಚಾರವನ್ನು ಹೇಳಬೇಕು ಅಂತಂದ್ರೆ, ಮೇಜರ್ ಜಿಲ್ಲಾ ಪಂಚಾಯತ್ ರಸ್ತೆ ಏನಿತ್ತು, ಆ ಮೇಜರ್ ಜಿಲ್ಲಾ ಪಂಚಾಯತ್ ರಸ್ತೆಗಳನ್ನ ಒನ್ ಟೈಮ್ ಅಭಿವೃದ್ಧಿ, ಒಂದು ಸಲಕ್ಕೆ ಅಭಿವೃದ್ಧಿ, ಒನ್ ಟೈಮ್ ಡೆವಲಪ್ಮೆಂಟ್ ಅಂತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಆ ಜಿಲ್ಲಾ ಪಂಚಾಯತ್ ರಸ್ತೆಗೆ ಸಂಪೂರ್ಣ ಡಾಂಬರೀಕರಣ ಮಾಡತಕ್ಕ ದೊಡ್ಡ ಕಾರ್ಯಕ್ರಮ. ಬಹುಶಃ ಬ್ಲಾಕ್ ಟಾಪ್ ಮಾಡತಕ್ಕಂಥದ್ದು ಕೋಟಿಗಟ್ಟಲೆ ಖರ್ಚು ಮಾಡಿ ಇವತ್ತು ನಮ್ಮ ಜಿಲ್ಲೆಯ ಗ್ರಾಮೀಣ ಭಾಗದ ಜಿಲ್ಲಾ ಪಂಚಾಯತ್ ರಸ್ತೆಗಳು ಒಂದು ಹಂತದಲ್ಲಿ ಮೇಲ್ದರ್ಜೆಗೇರಿಸಿ ಅದಕ್ಕೆ ಡಾಂಬರೀಕರಣ ಆಗಿರ್ತಕ್ಕಂಥ, ನೀವು ಅದನ್ನ ನಿಮ್ಮ ನೆನಪಿಗೆ ನಾನು ತರಲಿಕ್ಕೆ ಬಯಸ್ತೇನೆ. ನೀವು ಸಾಮಾನ್ಯ ವ್ಯಕ್ತಿಗಳಾಗಿ ಹಳ್ಳಿಯಲ್ಲಿ ತಿರುಗ್ತಕ್ಕ ಜನ, ಅದು ಸಿದ್ದರಾಮಯ್ಯನ ಕಾಲದಲ್ಲಿ ಆದಂತ ರಸ್ತೆಗಳು ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಬೇಕಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸೆಸ್ ಅಂತ ಒಂದು 2% ಸೆಂಟ್ರಲ್ ಗವರ್ಮೆಂಟ್ ನಮಗೆ ಹಕ್ಕಿ ಕೊಡ್ತಕ್ಕಂಥ, ನಮ್ಮ ಪ್ರತಿ ಜಿಲ್ಲೆ ರಾಜ್ಯಕ್ಕೆ ಅವ್ರು ಕೊಡಬೇಕು ಆ ಸೆಸ್ಸಿನಲ್ಲಿ 2% ಹಣವನ್ನು. ಅದಕ್ಕೆ ಆಸ್ಕರ್ ಫರ್ನಾಂಡಿಸ್ ಕೇಂದ್ರ ಸಚಿವರಾಗಿದ್ದರು. ಇವತ್ತು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಭೂ ಸಾರಿಗೆ ಇಲಾಖೆ ಸುಲಭನೂ ಆಯಿತು. ಇವರೆಲ್ಲ ಶಿಫಾರಸು ಮಾಡಿ ದೊಡ್ಡ ಒಂದು CRF ಸೆಂಟ್ರಲ್ ರೋಡ್ ಫಂಡ್ ಕೇಂದ್ರ ರಸ್ತೆ ನಿಧಿ ಅಂತೇಳಿ ಯಾವ ಕಾಲದಲ್ಲಿ ಬಾರದ ಹಣ ಆ ಕಾಲದಲ್ಲಿ ಬಂತು ನಮ್ಮ ಜಿಲ್ಲೆಗೆ. ಯಾವ ಕಾಲದಲ್ಲಿ ಈ ರಾಜ್ಯದ ಚರಿತ್ರೆ ಇತಿಹಾಸ ಪುಟದಲ್ಲಿ ನೀವು ತಿರುಗಿ ನೋಡಿದ್ರು ಕೂಡ ಅಷ್ಟು ಹಣ ಬಂದಿರತಕ್ಕಂಥ ಸೆಂಟ್ರಲ್ ರೋಡ್ ಫಂಡ್ ಕೇಂದ್ರ ರಸ್ತೆ ನಿಧಿ, ಇದು ಆ ಕಾಲದಲ್ಲಿ ಬಂತು ಕೇಂದ್ರ ರಸ್ತೆ ನಿಧಿ. ಆ ನಂತರ ದಿವಸದಲ್ಲಿ ಕೂಡ ಸರ್ಕಾರ ಹೋದ ನಂತರ ಕೂಡ ಅದು ಅಡ್ವಾನ್ಸ್ ಆಗಿ ಕೇಂದ್ರ ಸರ್ಕಾರದ ನಮಗೆ ಬರುವ ಪಾಲಿಗಿಂತ ಹೆಚ್ಚು ಹಣವನ್ನ ತರಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳ ಕೆಲವು ರಸ್ತೆಗಳ ಅದು ರಾಜ್ಯ ಸರ್ಕಾರದ ವತಿಯಿಂದ ಮಾಡತಕ್ಕಂಥ ನಮಗೆ ಇಂತಿಷ್ಟು ಹಣ ಕೊಡ್ತಕ್ಕಂಥದ್ದು, ಅದನ್ನು ಕೂಡ ಅತ್ಯಂತ ಹೆಚ್ಚು ಮ್ಯಾಕ್ಸಿಮಮ್ ಆಗಿ ಉಪಯೋಗ ಮಾಡಿರ್ತಕ್ಕಂಥದ್ದು ಕೂಡ ಬಹುಶಃ ಈ ರಾಜ್ಯದಲ್ಲಿ ಆಗಿದೆ ಅಂತ ಹೇಳ್ತಕ್ಕಂಥದ್ದನ್ನು ಹೇಳಿ. ಅದರಿಂದಾಗಿ ಇವತ್ತು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಬೆಳವಣಿಗೆ ಆಗ್ಲಿಕ್ಕೆ ಕಾರಣ ಆಗಿದೆ. ಇವತ್ತು ಮಿನಿ ವಿಧಾನಸೌಧಗಳನ್ನು ನೋಡ್ತೀರಿ, ಅದು ಬೆಳ್ತಂಗಡಿ ಇರ್ಬೋದು, ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಮಂಗಳೂರು ಇರ್ಬೋದು, ಬಂಟ್ವಾಳ ಇರ್ಬೋದು, ಎಲ್ಲ ಮಿನಿ ವಿಧಾನಸೌಧಗಳು, ಎಲ್ಲ ತಾಲೂಕಿನ ಮಿನಿ ವಿಧಾನಸೌಧಗಳು ಬಹುಶಃ ಅವರ ಕಾಲದಲ್ಲಿ ಆಗಿದೆ ಅಂತ ಹೇಳುವಂತ ವಿಚಾರವನ್ನು ಕೂಡ ನಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.
ಅನೇಕ ಈ DC ಪ್ರಜಾಸೌಧ ಅಂತ ಹೇಳ್ತಕ್ಕಂಥದ್ದು ಅವರ ಕಾಲದ ಅಂಬೇಡ್ಕರ್ ಭವನ ಭಾಳ ದಿವಸದ ಬೇಡಿಕೆ. ಅದಕ್ಕೆ ಒಂದು ತಾಂತ್ರಿಕ ಒಂದು ಸಮಸ್ಯೆ ಇತ್ತು. ಅದು ಏನು ಎಂಕಿರತ್ತೆ ಎಂದು ಪಾರ್ಕ್ ಅಂಡ್ ಓಪನ್ ಸ್ಪೇಸ್, ಅದು ನನಗೆ ಬರತೋಗ್ತದೆ ಕೆಲಸ. ಪಾರ್ಕ್ ಅಂಡ್ ಓಪನ್ ಸ್ಪೇಸ್ ಅಂತ ಇದ್ದಂತ ಆ ಜಾಗವನ್ನ ಕ್ಯಾಬಿನೆಟ್ ಇತ್ತು. ಅದೇ ಜಾಗ ಆಗ್ಬೇಕು ಅಂತ ಕೆಲ ಜನ ಹೋರಾಟ, ದಲಿತ ಸಂಘಟನೆ, ಈ ಜಿಲ್ಲೆಯ ಪ್ರತಿಯೊಂದು ದಲಿತ ಸಂಘಟನೆಯವರ ಬೇಡಿಕೆ ಏನಂತಂದ್ರೆ ನಮಗೆ ಉರುವದ ಅದೇ ಜಾಗದಲ್ಲಿ ಆಗ್ಬೇಕು ಅಂತ, ಬೇರೆ ಜಾಗ ನಾವು ಹೋಗುವುದಿಲ್ಲ ಅಂತೇಳಿ. ಅಂತ ಸಂದರ್ಭದಲ್ಲಿ ಅವರು ಅದನ್ನು ಕ್ಯಾಬಿನೆಟ್ ಇಟ್ಟು ವಿಶೇಷವಾಗಿ ಅದಕ್ಕೆ ತಿದ್ದುಪಡಿ ಅಂತಂದು ಬಹುಶಃ ಅದೇ ಜಾಗದಲ್ಲಿ ಅಂಬೇಡ್ಕರ್ ಬಂದಿದೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಸಾಧನೆ. ನಮ್ಮ ಪಶುವೈದ್ಯಕೀಯ ಕಾಲೇಜ್ ಅಂತೇಳಿ ಬಹುಶಃ ಇಲ್ಲಿ ನಮ್ಮ ಕೊಯ್ಲದಲ್ಲಿ ಅಲ್ಲಿ ಒಂದು ದೊಡ್ಡ ಜಾಗ ಇತ್ತು, ಹೈನುಗಾರಿಕೆ ವ್ಯಾಪ್ತಿಗೆ ಸೇರಿರ್ತಕ್ಕಂಥದ್ದು. ಅಲ್ಲಿ ಬಹುಶಃ ಅದಕ್ಕೆ ಹಣವನ್ನು ಇಟ್ಟು ಕಾಲೇಜ್ ಇದ್ದು ಕೆಲಸ ಆಗ್ತಾ ಇದೆ, ಪೂರ್ತಿ ಆಗಿಲ್ಲ, ಕೆಲಸ ಆಗ್ತಾ ಇದೆ. ಅದು ಕೂಡ ಬಹುಶಃ ಸಿದ್ದರಾಮಯ್ಯ ಕಾಲದಲ್ಲಿ ಆಯಿತು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳ್ಬೇಕು. ಇನ್ನೊಂದು ವಿಚಾರ, ಹೊಸ ತಾಲೂಕಲ್ಲಿ ಇಷ್ಟ ಆಯ್ತಲ್ಲ, ಆ ಹೊಸ ಎಲ್ಲಾ ತಾಲೂಕಲ್ಲಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಕಾಲದಲ್ಲಿ. ದಿಸ್ ಇಸ್ ದ ಮೇಜರ್ ಒಂದು ಡಿಸಿಷನ್ ಆಫ್ ದಿ ಗವರ್ಮೆಂಟ್. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಬಂತು ಅಂತ ನಾನು ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ಎಷ್ಟು ತಾಲೂಕಲ್ಲಿ ಬಂತು ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ. ಆ ತಾಲೂಕಿಗೆ ಬೇಕಾದಂತ ಕಟ್ಟಡಗಳು ಬರಬೇಕು, ಅದು ಕೂಡ ಆ ಕಾಲದಲ್ಲಿ ಆಗಿದೆ. ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಕಮಿಟಿಯನ್ನು ಮಾಡಿದರು ನಮ್ಮ ಸರ್ಕಾರ ಇದ್ದಾಗ, ಹೊಸ ಪಂಚಾಯತ್ಗಳು ಮಾಡೋದು, ಅದಕ್ಕೆ ಹೆಚ್ಚು ಅಧಿಕಾರಗಳು, ಬೇರೆ ಬೇರೆ ವಿಷಯಗಳನ್ನು ಮುಂದಕ್ಕೆ ಇಟ್ಕೊಂಡು ಬಹುಶಃ ಅವರು ಶಿಫಾರಸು ಮಾಡಿದ್ರೆ ಮತ್ತೆ ಮುಂದೆ ಬಂದ ಸರ್ಕಾರ ಅದನ್ನ ಆ ಶಿಫಾರಸನ್ನ ಅನುಷ್ಠಾನ ಮಾಡಲಿಕ್ಕೆ ಹೋಗ್ಲಿಲ್ಲ ಅನ್ನುವಂಥದ್ದು ಕೂಡ ನಾನು ಅರ್ಥಕ್ಕಂಥದ್ದು. ಇದರಿಂದ ಹೊಸ ಪಂಚಾಯತ್ಗಳು ಅನೇಕ ಹೊಸ ಪಂಚಾಯತ್ಗಳಾಯ್ತು. ಇದು ಕೂಡ ಎಷ್ಟೋ ವರ್ಷ ನಂತರ ಹೊಸ ಪಂಚಾಯತ್ಗಳು ಆಗಿರ್ತಕ್ಕಂಥದ್ದು ಆಗಿದೆ. ಇನ್ನ ಒಂದು ತಾಲೂಕಲ್ಲಿ ಬಹುಶಃ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು 12 ಹೊಸ ಪಂಚಾಯತ್ಗಳಾಯಿತು. ಇದೆಲ್ಲ ಒಂದು ಚರಿತ್ರೆ. ಹೊಸ ತಾಲೂಕು, ಹೊಸ ಪಂಚಾಯತು, ಒಂದು ಸರಿ ರಸ್ತೆಯನ್ನ ಅಭಿವೃದ್ಧಿಪಡಿಸಿ ರಸ್ತೆ ರಚನೆ ಮಾಡ್ತಕ್ಕಂಥದ್ದು. 94 ಸೀಟ್ ಎಷ್ಟೋ ಜನ ಬೇಡಿಕೆ, ಮನೆ ಕಟ್ಟಿ ಕೂತಿದ್ದೇವೆ, ಹಕ್ಕುಪತ್ರ ಇಲ್ಲ, 10 ವರ್ಷ ಕೂತಿದ್ದೇವೆ, 20 ವರ್ಷ ಕೂತಿದ್ದೇವೆ, 21 ವರ್ಷ ಕೂತಿದ್ದೇವೆ, 30 ವರ್ಷ ಕೂತಿದ್ದೇವೆ, ನಮ್ಗೆ ಹಕ್ಕುಪತ್ರ ಇಲ್ಲ. ಅದನ್ನ 94C ಮತ್ತು 94CC ಪ್ರಕಾರ 94C ಅದು ಗ್ರಾಮೀಣ ಭಾಗಕ್ಕೆ, 94CC ಅದು ಪಟ್ಟಣ ಬನ್ನಿ 5 ಸೆನ್ಸ್ ವರೆಗೆ ಕೊಡುವಂತದ್ದನ್ನ ಕ್ಯಾಬಿನೆಟ್ ಇಟ್ಟು ಅದನ್ನು 9 ಸೆನ್ಸ್ ವರೆಗೆ ಕೊಡಬೇಕು ಅಂತ ತೀರ್ಮಾನ ಆಯ್ತು. ಇದು ಕ್ರಾಂತಿಕಾರಿ ಹೆಜ್ಜೆ. ಇದು ಕ್ರಾಂತಿಕಾರಿ ಹೆಜ್ಜೆ. ಬಹುಶಃ ಅದು ನಮ್ಮ ಹಕ್ಕುಪತ್ರ ಕೊಡ್ತಕ್ಕಂಥ ನಮ್ಗೆ ಒಂದು ನಮ್ಮ ಫಾರೆಸ್ಟ್ ಇಲಾಖೆಯಲ್ಲಿತ್ತು, ನಮ್ಮ ಒಂದು ಅರಣ್ಯ ಪ್ರದೇಶದಿಂದ 100 ಮೀಟರ್ನ ಒಳಗಡೆ ಆ ಜಾಗದಲ್ಲಿ ಕೊಡಬಾರದು ಅಂತ ಇದ್ದು, ಅದಕ್ಕೂ ಕೂಡ ಒಂದು ತಿದ್ದುಪಡಿಯನ್ನು ನಡ್ಕೊಡ್ತಕ್ಕಂಥದ್ದಾಯ್ತು. ನನ್ನ ಇಲಾಖೆಯಲ್ಲಿ ಸಾಲುಮರ ತಿಮ್ಮಕ್ಕನ ಹೆಸರಿನಲ್ಲಿ ರಾಜ್ಯಾದ್ಯಂತ ಎಲ್ಲ ಉದ್ಯಾನವನ ಸಾಲುಮರ ತಿಮ್ಮಕ್ಕ ಹೆಸರಿನಲ್ಲಿ ಉದ್ಯಾನ ಮಾಡಿರ್ತಕ್ಕಂಥದ್ದು ಕೂಡ ನಮ್ದೊಂದು ಅಭಿವೃದ್ಧಿ ಇಲಾಖೆ ಅಲ್ಲದೇ ಇದ್ರು ಕೂಡ ಕೆಲವಾರು ಕಾರ್ಯಕ್ರಮಗಳು ಬಹುಶಃ ಅದು ಕೂಡ ಸಿದ್ದರಾಮಯ್ಯ ಕಾಲದಲ್ಲಿ ಆಗಿದೆ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬ್ರಹ್ಮಶ್ರೀ ನಾರಾಯಣಗೌಡರ ಜಯಂತಿಯನ್ನ ಅದು ಘೋಷಣೆ ಮಾಡಿರ್ತಕ್ಕಂಥ, ಬಹುಶಃ ಕೇರಳದಲ್ಲಿ ಕೂಡ ಇಲ್ಲದೆ ಇರ್ತಕ್ಕಂಥ ಘೋಷಣೆ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಬೇಕಾಗಿದೆ. ಈ ತರ ಅನೇಕ ವಿಚಾರಗಳು ಬಹುಶಃ ಅನೇಕ ಮಹನೀಯರ ಹೆಸರ ಮೇಲೆ ಇವತ್ತು
ಆಗಿರ್ತಂಥ ಅನೇಕ ವಿಷಯಗಳು ಬಹುಶಃ ಇವತ್ತು ಪಂಚ ಗ್ಯಾರಂಟಿ ಈ ಸರಿ ಈ ರೀತಿಯಲ್ಲಿ ಇವತ್ತು ಈ ಒಂದು ಅನೇಕ ಸಮುದಾಯ ಭವನಗಳು ಅವರ ಕಾಲದಲ್ಲಿ ಹೆಚ್ಚಿಗೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅನೇಕ ಸಮುದಾಯ ಭವನಗಳು ಅದಕ್ಕೆ ಆರ್ಥಿಕ ಅನುದಾನವನ್ನು ಕೊಡ್ತಕ್ಕಂಥದ್ದು ಇವತ್ತು ಆಗಿದೆ ಅಂತ ಹೇಳಿ ನಾನು ಇವತ್ತು ಪಂಚ ಗ್ಯಾರಂಟಿ ಕೂಡ ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಮಾಡ್ತಕ್ಕಂಥ ಅದಕ್ಕೆ ಎಲ್ಲ ರೀತಿಯಲ್ಲಿ ಹೊಂದಾಣಿಕೆ ಆಗ್ತದೆ. ಹೈನುಗಾರಿಕೆ ಮಾಡುವವರಿಗೆ ಹಾಲು ಹೆಚ್ಚು ದರವನ್ನು ಕೊಡ್ತಕ್ಕಂಥದ್ದು ಕೂಡ ಅವರು ಕಾಲದಲ್ಲಿ ಘೋಷಣೆ ಆಯಿತು. ಎಲ್ಲ ವಿಚಾರವನ್ನು ಕೊಡಬೇಕು ನಾವು ಹೇಳುದಂಥದ್ದು ಅಂಥದ್ದು ಅನೇಕ ಇವತ್ತು ಈ ಥರ ಸಿದ್ದರಾಮಯ್ಯನವರು ಈ ರಾಜ್ಯದ ನಮ್ಮಲ್ಲಿ ಸುಳ್ಯದಲ್ಲಿ ತಮಿಳುನಾಡಿನ ಶ್ರೀಲಂಕಾ ಪುನರ್ವಸಿದಾರರಿದ್ದರು. ಎಷ್ಟೋ ವರ್ಷದಿಂದ ಶ್ರೀಲಂಕಾದಲ್ಲಿ ಇರುವಾಗ ಶ್ರೀಮಾ ಭಂಡಾರನಾಯಕಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಮಧ್ಯೆ ನಡೆರ್ತಕ್ಕ ಒಪ್ಪಂದದ ಮೇರೆಗೆ ಅವರು ಭಾರತಕ್ಕೆ ಬಂದಿದ್ರು. ಅವರಿಗೆ ಜಾತಿ ಸರ್ಟಿಫಿಕೇಟ್ ಇಲ್ಲ, ಏನೇನು ವ್ಯವಸ್ಥೆ ಇರಲಿಲ್ಲ. ಎಲ್ಲ ದೊಡ್ಡ ಮೀಟಿಂಗ್ ಅನ್ನು ಮಾಡಿ ಆ ತಮಿಳು ಪುನರ್ವಸಿದವರಿಗೆ ಜಾತಿ ಸರ್ಟಿಫಿಕೇಟ್ ಕೊಡಿಸ್ತಕ್ಕಂಥ ಮಾಡಿರ್ತಕ್ಕಂಥ ಬಹುಶಃ ಅವರು ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ. ಯಾರಿಗೂ ಕೂಡ ಇನ್ನೂ ಕೂಡ ಅವರಿಗೆ ಜಾತಿ ಸರ್ಟಿಫಿಕೇಟ್ ಸಿಗದೇ ಇರತಕ್ಕಂಥದ್ದು ಕೂಡ ಇದೆ. ಅದು ಕೂಡ ಬಹುಶಃ ಅವರ ಕಾಲದಲ್ಲಿ ಆಗಿದೆ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕೋಟೆ ಅವರಿದ್ದಾರೆ, ಅವರು ಒಂದು ನೆನಪು ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಇದು ದುಡ್ಡು ಒಂದು ಸರ್ಕಾರ ಸಣ್ಣ ಅಮೌಂಟ್, ಅದಕ್ಕೆ ಕನ್ನಡದಲ್ಲಿ ತಸ್ತಿಕರನ್ನ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಅವ್ರ ಕಾಲದಲ್ಲಿ 12 ರೂಪಾಯಿಂದ 75 ರೂಪಾಯಿವರೆಗೆ ಅವ್ರದ್ದು ಒಂದು ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತರ್ತಕ್ಕಂಥದ್ದು. ಇವತ್ತು ಧರ್ಮಾರ್ಥ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥದ್ದು, ತಮ್ಮಗಳಿಗೆ ಶೂ ಕೊಡ್ತಕ್ಕಂಥದ್ದು, ಇದೆಲ್ಲೂ ಕೂಡ ಬಹುಶಃ ಎಲ್ಲ ಈ ನಿಗಮದ ಸಾಲವನ್ನು ಮನ್ನಾ ಮಾಡಿ ಎಲ್ಲ ಆಶ್ರಯ ಮನೆದ್ದು ಎಲ್ಲವನ್ನು ಕೂಡ ಇವತ್ತು ಆ ಥರ ಇವತ್ತು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ದೇವರಾಜ ಅರಸರವರು ಅವರ ಏನು ಭೂಮಸೂದೆ ಕಾನೂನು, ಬ್ಯಾಂಕ್ ರಾಷ್ಟ್ರೀಕರಣ, ಋಣ ಪರಿಹಾರ, ಜೀತ ಪದ್ಧತಿ ಅದೆಲ್ಲವೂ ಕೂಡ ಬಹಳಷ್ಟು ಆ ಕಾರ್ಯಕ್ರಮಗಳ ಅಂತಹ ರೀತಿಯಲ್ಲಿ ಇವತ್ತು ಸಮಾಜಕ್ಕೆ ಬೇಕಾಗಿದ್ದ ಅನೇಕ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಸಿದ್ದರಾಮಯ್ಯನವರು ಅವರಿಗೆ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಈ ಜಿಲ್ಲೆಗೆ ಆದಂಥ ಪ್ರಯೋಜನವನ್ನು ಕೂಡ ಈ ಜಿಲ್ಲೆಗೆ ಕೂಡ ಮ್ಯಾಕ್ಸಿಮಮ್ ಆಗಿ 94C ಅಲ್ಲಿ ನಾನು ಹೇಳ್ತೀನಿ, 94C ಮತ್ತು CC ಅಲ್ಲಿ ಅತ್ಯಂತ ಹೆಚ್ಚು 94CC ಮತ್ತು C ಮಂಜೂರಾತಿ ಆದ ಜಿಲ್ಲೆ ಯಾವುದಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚು. ಅದು ಅಂಕಿಅಂಶ ಪ್ರಕಾರ 94C ಮತ್ತು 90CC ಅಲ್ಲಿ ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥ ಅತ್ಯಂತ ಹೆಚ್ಚು ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ. ಭೂಮಸ್ತ ಕಾನೂನಲ್ಲಿ ಬಡವರಿಗೆ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ಅದು ದೇವರಾಜ ಕಾಲದಲ್ಲಿ ಭೂಮಸ್ತ ಕಾನೂನಲ್ಲಿ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಅದೇ ರೀತಿಯಲ್ಲಿ 94C ಮತ್ತು CC ಅಲ್ಲಿ ಅತ್ಯಂತ ಹೆಚ್ಚು ಬಡವರಿಗೆ ಜಮೀನು ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥದ್ದು ಬಗುಲುಕುಂ ಸಾಗುವಳಿ ಅಂತ ಬಂತು. ಅದು ಕೂಡ ಅವರ ಕಾಲದಲ್ಲಿ ಬಂತು. ನನಗೆ ನೆನಪಾಗ್ತದೆ, ಬಗುಲುಕುಂ ಸಾಗುವಳಿ ಅಕ್ರಮ ಸಕ್ರಮ ಮಾಡತಕ್ಕಂಥ ಅದರಲ್ಲೂ ಕೂಡ ಅತ್ಯಂತ ಹೆಚ್ಚು ಬಗುಲುಕುಂ ಸಾಗುವಳಿಯಲ್ಲಿ ಹಕ್ಕುಪತ್ರ ಮಂಜೂರಾಗಿದ್ದ ಜಿಲ್ಲೆ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ನಂಬರ್ 1. ನನಗೆ ಇನ್ನೂ ಸಂತೋಷ ಇದೆ, ಆ 94C ಮತ್ತು CC ಅಲ್ಲಿ ಅಥವಾ ಅಕ್ರಮ ಸಕ್ರಮದಲ್ಲಿ ಅತ್ಯಂತ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆ ಮಂಜೂರಾದ ತಾಲೂಕು ಬಂಟ್ವಾಳ ತಾಲೂಕು. ಆದ್ದರಿಂದ ನನಗೆ ಸಂತೋಷ ಇದೆ, ಅದು ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮಂಜೂರಾದ ತಾಲೂಕು ಅಂತ ಹೇಳ್ತಕ್ಕಂಥದ್ದು ಹೇಳಲಿಕ್ಕೆ ನಮ್ಮದು ಇದೆ ಅಂತ ಹೇಳ್ತಕ್ಕಂಥ ಮಾತು. ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚು, ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚು ಬಂಟ್ವಾಳ ತಾಲೂಕು ಅಂಕಿಅಂಶ ನೀವು ನಾನು ಹೇಳುದಲ್ಲ,
ನೀವು ಅದನ್ನು ಮಾಹಿತಿ ತಿಳ್ಕೊಳ್ಬೋದು. ಅತ್ಯಂತ ಹೆಚ್ಚು ನಮ್ಮ ತಾಲೂಕಲ್ಲಿ ಆಗಿದೆ. ಅದರ ಅರ್ಥ ಏನಂದ್ರೆ ಪರೋಕ್ಷವಾಗಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅಂತ ಹೇಳ್ತಾರೆ. ಇದು ನಮಗೆ ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ಬಹುಶಃ ಅನೇಕ ಕೆಲವು ಟೀಕೆ ಟಿಪ್ಪಣಿಗಳ ಮಧ್ಯೆ ಅದನ್ನು ಯಾವುದು ಲೆಕ್ಕಿಸದೆ ಇವತ್ತು ಪರಿಷ್ಠ ಜಾತಿಯವರಿಗೆ ಮೀಸಲಾತಿ ಗುತ್ತಿಗೆಯಲ್ಲಿ ಬರ್ತಕ್ಕಂತೆ ಅದಕ್ಕೆ ಟೀಕೆ ಎಷ್ಟೋ ಬಂತು, ಅದನ್ನು ಅವರು ಲೆಕ್ಕಿಸದೆ ಪರಿಷ್ಠ ಸಮಾಜಕ್ಕೆ ಏನು ಅನುಕೂಲತೆ ಬೇಕು ಅದರಲ್ಲಿ ಯಾವತ್ತೂ ಕೂಡ ಹಿಂದೆ ಉಳಿದಿಲ್ಲ. ಅವರೊಂದು ಶೋಷಿತ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋದು ಹೊಣೆಗಾರಿಕೆ ಕೆಲಸವನ್ನು, ಬಸವಣ್ಣವರ ತತ್ವ ಆದರ್ಶವನ್ನ ಪಾಲಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನ ನಮಗೆಲ್ಲ ಸಂತೋಷ ಇದೆ. ಅದಕ್ಕಾಗಿ ನಾನು ನನ್ನಷ್ಟಕ್ಕೆ ಒಂದು ತೀರ್ಮಾನ ಮಾಡಿ ನಿನ್ನೆ ನಾನು ಒಂದು ಪ್ರೆಸ್ ಮಾಡಿ ಮಾತಾಡಬೇಕು ಅಂತಿದ್ದೆ. ನನಗೆ ಮನಸ್ಸಿಗೆ ತೋಚಿದ್ದನ್ನು ಹೇಳ್ತೀನಿ. ಇನ್ನೂ ನನಗೆ ಗಮನಕ್ಕೆ ಬಾರದ ಅನೇಕ ಕಾರ್ಯಕ್ರಮಗಳು ಇದೆ ಅಂತ ಹೇಳಿದ್ರು ಅದು ಅತಿಶಯೋಕ್ತಿ ಅಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಪ್ಲೀಸ್ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಇವತ್ತು ಚುನಾವಣೆ ಅಂತ ಹೇಳಿದರೆ ಈ ಪಂಚಾಯತ್ ರಾಜ್ ತಿದ್ದುಪಡಿ ಬಂದಾಗ ಚುನಾವಣೆ ತಕ್ಷಣ ಚುನಾವಣೆ ಮಾಡಬೇಕು ಅಂತಿತ್ತು. ಚುನಾವಣೆ ಮಾಡದೇ ಇರುವಂಥ ಕಾಲ ಯಾವುದು? ಯಾವಾಗ ಅವಧಿ ಮುಗಿಯಿತು? ಅವಧಿ ಮುಗಿದಾಗ BJP ಸರ್ಕಾರ ಇತ್ತು, ಅಲ್ಲಿ ಎಡವಟ್ಟಾಯಿತು, ಅದನ್ನು ಮುಂದುವರೆದುಕೊಂಡು ಹೋಯಿತು. ಅದೇ ಸಮಸ್ಯೆ. 2 ವರ್ಷ ಚುನಾವಣೆ ಮಾಡಲಿಲ್ಲ ಅವರು. ಅದನ್ನು ನಮ್ಮ ತಪ್ಪು ಅಲ್ಲ ಅಂತ ಹೇಳಿರ್ತಕ್ಕಂಥದ್ದಲ್ಲ, ಆದರೆ ಅದಕ್ಕೆ ಮೂರ್ತಿ ಸ್ವರೂಪರು ಯಾರು ಅಂತ ಹೇಳ್ತಕ್ಕಂಥದ್ದನ್ನ ನಾವು ಸರಿ ಮಾಡ ಅಲ್ಲ. ನೋಡಿ, ಒಂದು ಹೇಳ್ತೀನಿ ನಾನು, ಇಟ್ ಇಸ್ ಎ ಕಾಮನ್ ಸೆನ್ಸ್. ಒಂದು ನಮಗೆ ಪಂಚಾಯತ್ ರಾಜ್ ತಿದ್ದುಪಡಿ 74-76 ತಿದ್ದುಪಡಿಯಲ್ಲಿ ಏನಿತ್ತು ಅಂತ ಹೇಳಿದ್ರೆ ಚುನಾವಣೆ ಆದ ತಕ್ಷಣ ಅಲ್ಲಿವರೆಗೆ ಚುನಾವಣೆ ಹಿಂದಿನ ಸರ್ಕಾರಗಳು ಅಲ್ಲಿವರೆಗೆ ಚುನಾವಣೆಯನ್ನು ಮುಗಿದ ತಕ್ಷಣ ಮಾಡಿತು. ತಕ್ಷಣ ಮಾಡುವಾಗ BJP ಸರ್ಕಾರ ಇದ್ದ ಕಾಲದಲ್ಲಿ ಈ ಒಂದು ಅವಧಿ ಮುಗಿಯಿತು. ಅವಧಿ ಮುಗಿದಾಗ ಉಳಿದುಕೊಂಡು ಕೆಲವು ಸಾರಿ ಸ್ವಾಭಾವಿಕವಾಗಿ ಒಂದು ಬಸ್ ಮಿಸ್ ಆಯ್ತು. ಮಿಸ್ ಆದ ಬಸ್ ಅನ್ನು ಇನ್ನು ಹಿಡಿಲಿಕ್ಕೆ ಅದು ಮುಂದಕ್ಕೆ ಹೋಗ್ತಾ ಇದೆ. ಬಸ್ ಮಿಸ್ ಆಗಿದೆ, ಬಸ್ ಅನ್ನ ಹಿಡಿಲಿಕ್ಕೆ ಸ್ವಲ್ಪ ಹೇಳಿ ನೀವು. ಅದಕ್ಕೆ ದೊಡ್ಡ ಹೊಣೆಗಾರರು ಕಾಂಗ್ರೆಸ್ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಹೊಣೆಗಾರರು BJP. ಇವತ್ತು ರಾಜ್ಯಕ್ಕೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎರಡೂ ಇರುವಂತದ್ದು ಇರ್ತದೆ. ಅದಕ್ಕೆ ಮೇಜರ್ ಆ ಕಾಲದಲ್ಲಿ ಇರ್ತಕ್ಕಂಥ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಅದನ್ನ ಮಾಡಬೇಕಾಗಿತ್ತು, ಮಾಡಿಲ್ಲ. ಅದು ಮುಂದುವರೆದುಕೊಂಡು ಬಸ್ ಮಿಸ್ ಆಗಿದೆ. ಅಲ್ಲಲ್ಲ, ಹಿಂದೆ ನೋಡಿ ಬೆಂಗಳೂರಲ್ಲಿ ಕೂಡ ಅದು ಆದಾಗ ಬೇರೆ ಇಲ್ಲಪ್ಪ ನೀವು ಇದು ಒಂದಲ್ಲ, ಎಲ್ಲ ಇಲಾಖೆಯನ್ನು ನಾವು ಒಂದೇ ಅಂತ ನಾವು ತೀರ್ಮಾನ ಪಾಲಿಕೆಯಲ್ಲಿ ಬಂದಾಗಲೂ ಕೂಡ ಇದೇ ಸಮಸ್ಯೆ ಈಗ ಮಾಡ್ತಾರೆ. ಅದು ನಾನು ಈಗ ಅದನ್ನ ಆಡಳಿತದಲ್ಲಿ ಇರ್ತಕ್ಕಂಥವ್ರು ಮಾಡ್ತಾರೆ. ಅದು ನೀವು ಹೇಳ್ತಕ್ಕಂಥ ನಾನು ತಪ್ಪು ಅಂತ ಹೇಳಿದಲ್ಲ, ಅದಕ್ಕೆ ನೀವು ಇನ್ನು ಪತ್ರಿಕೆಯವರು ನಾವಿರುವಾಗ ಏನ್ ಹೇಳ್ತೀರಿ, ಚುನಾವಣೆ ಮಾಡಿ ತಪ್ಪು ಅದನ್ನ ಸ್ವಲ್ಪ ಹಿಂದೆ ಹೇಳ್ತಿದ್ರೆ ಇದು ಆಗ್ತಿತ್ತ ಏನೋ ಏನ್ ಗೊತ್ತಿಲ್ಲ. ನೀವು ಹೇಳದಕ್ಕೆ ಅಲ್ಲ ಇದೇನಂತಾರೆ ಅಲ್ವಾ, ಇದು ಸ್ವಲ್ಪ ಬೊಬ್ಬೆ ಜೋರ ಆಗ್ತಿದ್ರೆ ಬದಲೇ ಆಗ್ತಿತ್ತ ಏನೋ. ಅದು 2 ವರ್ಷ ಆಗಿ ಉಳಿಕೊಂಡು ಹೋಯ್ತು. ಅವ್ರು ತಪ್ಪು ಇದೆ, ತಪ್ಪು ಅಲ್ಲ ಅಂತ ಹೇಳಿದಲ್ಲ. ಎಲ್ಲಿ ಬಸ್ ಮಿಸ್ ಆಯ್ತು ಅಂತ ಹೇಳಿದಾಗ ನಾನು ಹೇಳಿದೆ ಅಷ್ಟೇ. ಬಸ್ ಎಲ್ಲಿ ಮಿಸ್ ಆಯ್ತು ಅಂತ ಅದನ್ನ ನಾನು ತಂದದ್ದು ಅಲ್ವಾ. ಬೇತೆ ನೀವು ದಕ್ಷಿಣ ಕನ್ನಡಕ್ಕೆ 10 ವಿಶೇಷ ಪ್ರಣಾಳಿಕೆ ಅಂತ ಅನೌನ್ಸ್ ಮಾಡಿದ್ರು. ಅದರಲ್ಲಿ ಒಂದು ಜಿಲ್ಲೆಗೆ ಮಹತ್ವದ್ದು ಒಂದು ಇದು ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಸಾಮಾಜಿಕ ಸಾಮರಸ್ಯ ಸಮಿತಿಯನ್ನ ಗ್ರಾಮ ಮಟ್ಟದಲ್ಲಿ ಮಾಡ್ತಾರೆ. ಬೇರೆ ಕಡೆಗಲ್ಲ, ನಮ್ಮ ಜಿಲ್ಲೆಗಂತೂ ಅದು ಅತ್ಯಂತ ಮಹತ್ವದ್ದಾಗಿ ಆಗಬೇಕಿತ್ತು. ಒಂದದು. ಮತ್ತೊಂದು ಬಂಟರ ಅಭಿವೃದ್ಧಿಗೆ ನಿಗಮ ಮಾಡುವಂಥದ್ದು, ಅದು ಈಡೇರಿಲ್ಲ. ಮತ್ತು ಹಳದಿ ಚುಕ್ಕೆ ರೋಗಕ್ಕೆ ಅಡಿಕೆದ್ದು 250 ಕೋಟಿ ವಾಪಸ್ ಇಡ್ತೇವೆ ದಕ್ಷಿಣ ಕನ್ನಡಕ್ಕೆ ಅಂತ ಹೇಳ್ತೇವೆ, ಅದು ಈಡೇರಿಲ್ಲ.
ನಿಮ್ಮದು 95% ಅವರು ಹಿಂದಿನ ಅವಧಿ ನೀವು ಹೇಳಿದ ಎಲ್ಲ ಸಾಧನೆಗಳು ಸಿದ್ದರಾಮಯ್ಯ ಫಸ್ಟ್ ಸರ್ಕಾರ, ಸಿದ್ದರಾಮಯ್ಯ ಸೆಕೆಂಡ್ ಸರ್ಕಾರದಲ್ಲಿ ಹಾಗೆ ಆಗ್ತಾ ಇಲ್ಲ ಅಲ್ಲ ಅಂತ ಜನರಿಗೂ ಹಾಗೇನಿಲ್ಲ. ಈಗ ಏನಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ನೋಡಿ, ಆವಾಗ ಈ GST ಇರಲಿಲ್ಲ. GST ಬಂದ ನಂತರ ಸ್ವಲ್ಪ ಕಷ್ಟ ಆಯಿತು. ಬಹುಶಃ ಅದು ದೊಡ್ಡ ಪಾಲನ್ನು ಅವ್ರು ತಗೊಳ್ತಾರೆ, ರಾಜ್ಯಕ್ಕೆ ಕೊಡ್ತಾ ಇಲ್ಲ, ನಮ್ಮ ಪಾಲನ್ನು ಕೊಡೋದಿಲ್ಲ. ಅವಾಗ ಕಷ್ಟ ಆಯಿತು. ಇದು ನಾವು ಅದನ್ನು ಕೂಡ ಕಾಮನ್ ಸೆನ್ಸ್ ಆಗಿ ನಾವು ಯೋಚನೆ, ನಮಗೆ ಪಾಲು ಕೊಡುವಂಥದ್ದು ಕೊಡ್ತೀವಿ. ನಾವೊಂದು ಮಲತಾಯಿ ಮಕ್ಕಳಾಗಿ ಆಗಿದ್ದೀವಿ. ಈಗ ಸತ್ಯ ಹೇಳ್ಬೇಕಂದ್ರೆ ಕಾಂಗ್ರೆಸ್ಸೇತರ ರಾಜ್ಯಗಳು ಮಲತಾಯಿ ಮಕ್ಕಳು ಅಂತ ಹೇಳುವಂಥದ್ದು ಅವರ ಭಾವನೆ. ಇದು ಹಿಂದೆ ಯಾವುದೇ ಸರ್ಕಾರ ಇದ್ದಾಗ ಅಂತ ಒಂದು ಇದು ದ್ವೇಷದ ರಾಜಕೀಯ ಮತ್ತು ಈ ತರದ ಒಂದು ವಾತಾವರಣ. ಮೊನ್ನೆ ನೋಡಿ, ದ್ವೇಷದ ವಿಚಾರಕ್ಕೆ ಇವತ್ತು ಒಂದು ತಿದ್ದುಪಡಿ ತಂದ್ರು ಮೊನ್ನೆ. ಏನು ಬಿಲ್ ತಂದ್ರು, ಈ ಇಂಚಿನ ಬಿಲ್ ಅದೇ ದೇಶ ಭಾಷೆ ನಿಷೇಧ ಕಾಯ್ದೆ ಬಂದ್ರು. ಅದಕ್ಕೆ ಬಿಜೆಪಿ ತಲೆಬಿಸಿ ಅವ್ರಿಗೆ ಯಾಕೆ ಅಂತ ಅದು ಪ್ರಶ್ನೆ ನನಗೆ. ದೇಶ ಭಾಷಣದ ಮೇಲೆ ಒಂದು ಮಸೂದೆ ತಂದ್ರಪ್ಪ, ಅದಕ್ಕೆ ಇವ್ರಿಗೇನು, ಇವರು ದೇಶ ಭಾಷಣ ಮಾಡ್ಲಿಕ್ಕೆ ಇಷ್ಟನಾ, ಅದು ಬೇಕಾ, ಅದು ಇದ್ರೆ ಒಳ್ಳೇದಾ, ಅದರಿಂದ ಏನ್ ಸಮಾಜಕ್ಕೆ ಪ್ರಯೋಜನ ಆಗತ್ತೆ, ಅದಕ್ಕೆ ಉದ್ದೇಶ ಏನಪ್ಪ ನಮ್ಗೆ ಅರ್ಥ ಆಗಿಲ್ಲ. ಈ ತರ ಇವತ್ತು ಕೆಲವು ನಮಗೆ ಕಷ್ಟ ಆಗಿದೆ. ನಾವು ಏನೇನು ಇವತ್ತು ಬಸ್ ಫುಡ್ ಕಾರ್ಪೊರೇಷನ್ ಇಂಡಿಯಾ ಇದು ಫುಡ್ ಆಹಾರ ಭದ್ರತಾ ಕಾಯ್ದೆ, ದೇಶದಲ್ಲಿ ಏನು ಅಕ್ಕಿ ಬಿಜೆಪಿ ಸರ್ಕಾರ ಕೊಡೋದಾದ್ರೂ ಕೂಡ ಅದು ದೇಶದ ಸರ್ಕಾರ UP ಸರ್ಕಾರ ಮಾಡಿದ ಘೋಷಣೆ. ಇವರು ಹೆಸರು ಬದಲಾವಣೆ ಮಾಡಿದ ಬಿಟ್ಟರೆ ಬೇರೆ ಏನ್ ಮಾಡಿದ್ದಾರೆ ಕೇಂದ್ರದಲ್ಲಿ. ಆದ್ರೆ ನಾವು ಹೇಳ್ತಕ್ಕಂಥದ್ದು ಎಲ್ಲವನ್ನ ಬಹುಶಃ ಸಿದ್ದರಾಮಯ್ಯನ ಕಾಲದಲ್ಲಿ ನಿಮಗೆ ಗೊತ್ತಿದೆ, ನಿಮ್ಮ ಆತ್ಮಪೂರ್ವಕ ಗೊತ್ತಿದೆ. ಬಹುಶಃ ಸಿದ್ದರಾಮಯ್ಯ 1 ಅದು ಅದ್ಭುತ ಸಾಧನೆ. ಅದಕ್ಕೆ ಯಾವ ಮ್ಯಾಚಿಂಗ್ ಇಲ್ಲ. ಈ ದೇಶದ ರಾಜ್ಯಕ್ಕೆ ಇತಿಹಾಸಕ್ಕೆ ಮ್ಯಾಚಿಂಗ್ ಇಲ್ಲ. ಆ ಎಲ್ಲವನ್ನು ಕೊಡಿ. ನಾನು ಹೇಳಿದಲ್ಲ, ಎಲ್ಲ ನಿಗಮಗಳ ಸಾಲ ಸಣ್ಣ ವಿಷಯವದು, ಕೋಟ್ಯಾಂತರ ರೂಪಾಯಿ ಆಶ್ರಯ ಸಾಲ ಅದು ಸಣ್ಣ ವಿಷಯವ. ಕರೆಂಟ್ ಬಿಲ್ ಕಟ್ಟದಿರ್ತಕ್ಕಂಥ ಅವ್ರಿಗೆ ಮತ್ತೆ ಕನೆಕ್ಷನ್ ಕೊಡ್ತಕ್ಕಂಥ ಮತ್ತೆ ದಿಸ್ ಇಸ್ ದ ವೆರಿ ದೊಡ್ಡ ಒಂದು ವಿಚಾರ. ಬಹುಶಃ ಒಂದಾಗ್ಲಿ ಎರಡರಲ್ಲಿ ಕೂಡ ಬಹುಶಃ ಸ್ವಂತ ಸಾಧನೆಯನ್ನ ಮಾಡಿದರೆ ಈಗಲೂ ಕೂಡ ಮಾಡಿದ್ದಾರೆ. ಅಂಥದ್ದನ್ನೆಲ್ಲ ಬಹುಶಃ ಸಿದ್ದರಾಮಯ್ಯನ ಕಾಲ ಮತ್ತು ದೇವರಾಜ ಕಾಲದಲ್ಲಿ ಕೂಡ ನಾನು ಅದನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಅದು ಹೇಳಿದ್ರೆ ಇಡೀ ದಿವಸ ಮಾತಾಡ್ಬೇಕು. ಶ್ರೀಮತಿ ಇಂದಿರಾ ಗಾಂಧಿ 20 ನಿಮಿಷ ಆರ್ಥಿಕ ಕಾರ್ಯಕ್ರಮವನ್ನು ಪರಿಪೂರ್ಣ ಅನುಷ್ಠಾನ ಮಾಡಿರ್ತಕ್ಕಂಥ ಒಂದು ಸರ್ಕಾರ, ನಿಮ್ಮನ್ನ ಅರಸು ಸರ್ಕಾರ. ಅದೇ ರೀತಿಯಲ್ಲಿ ಇವತ್ತು ಯಾವ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಾರೆ ಭರವಸೆಯನ್ನ ಶಾಶ್ವತ ಪರಿಹಾರ ಕೊಡುವಂತ ದೃಷ್ಟಿಯಲ್ಲಿ ಈ ಸಮಾಜ ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ನಾನು ಒಂದು ಮಾತನ್ನು ಮತ್ತೆ ಹೇಳ್ತೀನಿ, ಅದು ಭಗವತ್ ಸಾಗುವಳಿಯ ಕಾರ್ಯಕ್ರಮ 94 CC ಕಾರ್ಯಕ್ರಮಗಳು, ಒನ್ ಟೈಮ್ ಸೆಟಲ್ಮೆಂಟ್ ವಿಷಯದ ರಸ್ತೆಗಳ ಅಭಿವೃದ್ಧಿ ವಿಚಾರ ಇರ್ಬೋದು, ಮಿನಿ ವಿಧಾನಸೌಧಗಳು ಇರ್ಬೋದು, ಅಥವಾ ಬೇರೆ ಇವತ್ತು ರಸ್ತೆಗಳ ಮೇಲ್ದರ್ಜೆಗೇರಿಸಿ ರಸ್ತೆಯನ್ನು ಅಭಿವೃದ್ಧಿಪಡಿಸಿದ ಕೆಲಸ ಅದು ಇತಿಹಾಸದ ದೊಡ್ಡ ಪುಟದಲ್ಲಿ ಸೇರಿದೆ ಅಂತ ಹೇಳ್ತಕ್ಕಂಥ ನಮ್ಮ ಜಿಲ್ಲೆಗೆ, ಬೇರೆ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಗೆ ಸಿಕ್ಕಿರ್ತಕ್ಕಂಥದ್ದು. ಇದು ಭಗವತ್ಕುಲ ಅತ್ಯಂತ ಹೆಚ್ಚು ಈ ರಾಜ್ಯದಲ್ಲಿ, 94 ಅತ್ಯಂತ ಹೆಚ್ಚು, 94 ಅತ್ಯಂತ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆ. ಹೇಗೆ ದೇವರಾಜ ಭೂಮಸ್ತಕಲ್ಲ ಅತ್ಯಂತ ಹೆಚ್ಚು ಭೂಮಿ ಸಿಕ್ಕಿದೆ, ಅದೇ ರೀತಿಯಲ್ಲಿ ದಿಸ್ ಇಸ್ ಆಲ್ಸೋ ಒಂದು ಕ್ರಾಂತಿಕಾರಿ ಹೆಜ್ಜೆ. ಬಹುಶಃ ನಾವೆಲ್ಲರೂ ಕೂಡ ಅದು ಮೆಚ್ಚಿಬಂತ ವಿಚಾರ ಅಂತ ಹೇಳ್ತಕ್ಕಂಥ. ಇವತ್ತು ಅಲ್ಪಸಂಖ್ಯಾತರ ಕಾಲೋನಿಗಳು ರಸ್ತೆ ಮಾಡತಕ್ಕಂಥ ಇದು ಒಂದು, ಅದಕ್ಕೂ ಕೂಡ ಟೀಕೆಗಳು ಬಂತು. ಟೀಕೆಯನ್ನು ಲೆಕ್ಕಿಸಲಿಲ್ಲ. ಯಾವುದು ಪರಿಷ್ಠ ಸಮಾಜಕ್ಕೆ ಕೊಡ್ತಕ್ಕಂಥ ಇವತ್ತು ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಾಗ ಟೀಕೆ ಬಂತು. ಅದನ್ನೆಲ್ಲ ಅವರು ಲೆಕ್ಕ ಮಾಡಲಿಲ್ಲ. ಈಗ ಸಿದ್ದರಾಮಯ್ಯ 2ನೇ ಸರ್ಕಾರದಲ್ಲಿ ನಾಯಕತ್ವ ವಿಚಾರ ಹೆಚ್ಚು ನಾಯಕತ್ವ ಏನು ಸಮಸ್ಯೆ ಇಲ್ಲ. ನಾನು ಅದಕ್ಕೆ ಉತ್ತರದಾಯಿತ್ವನಲ್ಲ, ಅದಕ್ಕೆ ಕೇಳುವಂತವ್ರು ಕೇಳಿ ಹೇಳ್ತಾರೆ ಅವರು. ನಾನು ಉಲ್ಲೇಖ ಮಾಡಿದ್ದಾರೆ. ಹೌದು, ಹೇಳಿ. ಅದು 10 ವರ್ಷ ಆಯ್ತು ಅವ್ರು ಶಂಕುಸ್ಥಾಪನೆ ಮಾಡಿ. ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣ ಯಾಕೋ ಮಾಡಿಸಿದೆ.
ಕೊಯ್ಲದ್ದು ಅದು ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ನೋಡಿ, ಹೂಡಿಕೆ ಮಾಡಿ ಅದ್ರದ್ದು waste ಆಗ್ತಾ ಇದೆ. ಅದನ್ನ ತಾವು ಹೇಳಿದ್ದು ಸರಿ. ಜಾರಿಗೆ ಅದಕ್ಕೊಂದು ಕಾರಣ ಹೇಳ್ತೇನೆ. ಮಧ್ಯದಲ್ಲಿ 5 ವರ್ಷ ಬೇರೆ ಸರ್ಕಾರ ಬಂತು, ಸರಿ, ಈಗ ಇವ್ರು ಬಂದ ಅದೇ 5 ವರ್ಷ ಆಯ್ತು. ಕಷ್ಟ ಆಗಿದೆ. ನೀವು ನೋಡಿ, ಒಂದು ಕೆಲಸ ಶುರು ಮಾಡಿ ಅರ್ಧಕ್ಕೆ ಬಂದ ನಂತರ ಇನ್ನೊಂದು ಸರ್ಕಾರ ಬರ್ತಲ್ಲ, 5 ವರ್ಷದ ಅವಧಿಯಲ್ಲಿ ಅದನ್ನು ಪೂರ್ತಿ ಮಾಡಬೇಕಾದ ಒಂದು ಎಷ್ಟು ಹೊಣೆಗಾರಿಕೆ ಅವರಲ್ಲಿ ಇತ್ತು ಅಂತ ಹೇಳೋದನ್ನು ನೀವು ಅದನ್ನು ಒಪ್ಪಬೇಕಾ ಇರಬೇಡ. ಈಗ ಯಾಕೆ ಆಗಿಲ್ಲ ಅಂತ ಹೇಳುದು ಅವರು, ಅದನ್ನು ನಾನು ಉತ್ತರ ಹೇಳ್ತೇನೆ. 5 ವರ್ಷ ಅವರು ಶುರು ಮಾಡಿ ಅರ್ಧ ಕೆಲಸ ಆದ್ಮೇಲೆ 200 ಕೋಟಿಗಿಂತಲೂ ಹೆಚ್ಚು ಕೆಲಸ ಮಾಡಿ 140 ಕೋಟಿ ಪ್ರಾರಂಭದಲ್ಲಿ ಇಟ್ಟಿದ್ದಾಗ ಅದ ಕೆಲಸ ಮಾಡಿ ಎರಡನೇ ಸರ್ಕಾರ ಬಂತಲ್ಲ, 1 ರೂಪಾಯಿ ಇಟ್ಟರೆ ಅವರು. ಇದು ನಾವು ಪ್ರಶ್ನೆ ಮಾಡಬೇಕಾದ ವಿಚಾರ. ನನ್ನಲ್ಲಿ ಒಂದು ಪಂಚಮಂಗೇಶ್ವರ ಭವನ ಇದೆ, 75% ಕೆಲಸ ಆಗಿದೆ. ಪಂಚಮಂಗೇಶ್ವರ ಭವನ 75%. 5 ವರ್ಷ ಆಯ್ತು, ಒಂದು ಕಲ್ಲು ಇಡ್ಲಿಲ್ಲ ಅದಕ್ಕೆ. ನನ್ನೊಂದು ಸೌಹಾರ್ದ ಸೇತುವೆ ಅಂತ ಬಂತು ನಮ್ಮ ಸರಪಾಡಿಯಲ್ಲಿ, 22 ಕೋಟಿ, ಇನ್ನೂ ಪಿಲ್ಲರ್ ಬಾಕಿ ಇದೆ. ನಾನು ಯಾಕಂದ್ರೆ ನಾನು MLA ಎಲ್ಲ ಇದ್ದವರು ಮಾಡಬೇಕು ಅಂತ ಹೇಳುವಂತ ನಮ್ಗೆ. ಆದ್ರೂ ಈಗ ನಾವು ಅದಕ್ಕೆ ಏನಾದ್ರೂ ಮುಗಿಸ್ಬೇಕು ಅಂತ ನಾವು ಹೊರಟಿದ್ದೇವೆ. ಅಂತ ಕೆಲವು ಕೆಲಸಗಳು ಇದೆ. ಇವತ್ತು ನೀವು ಹೇಳಿದ ಕರೆ, ಅದು ಈಗ ಮುಗಿಬೇಕಿತ್ತು. ಈಗ ಸ್ವಲ್ಪ ಕೆಲಸ ಆಗ್ತಾ ಇದೆ. ಈಗಿನ ಸ್ಥಿತಿಯಲ್ಲಿ ಸ್ವಲ್ಪ ನಾನೇ ಅದನ್ನ ನನಗೆ ಇನಿಷಿಯೇಟ್ ಮಾಡಿದೆ ನಾನು ಅದನ್ನು. ಇದು ಈಗ ಒಂದು ಹೇಳ್ತೀನಿ, ನಾವು ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಹೆಚ್ಚು ತಲೆ ಕೊಟ್ಟವರು. ಅದು ಸುಳ್ಯದಲ್ಲಿ ಹೆಚ್ಚು ಸೇತುವೆಗಳಿರ್ಬೋದು, ಹೆಚ್ಚು ಇದಿರ್ಬೋದು, ಅಥವಾ ಇಂಥ ಕಾರ್ಯಕ್ರಮ ಇರ್ಬೋದು, ಮಂಗಳೂರಲ್ಲಿ ಪ್ರಜಾಸೌಧ ಇರ್ಬೋದು, ಅಥವಾ ಅಂಬೇಡ್ಕರ್ ಭವನ ಇರ್ಬೋದು. ಅದು ನನ್ನ ಕ್ಷೇತ್ರದಲ್ಲ. ಕೆಲವು ಉಸ್ತುವಾರಿ ಮಂತ್ರಿ ಆದಾಗ ಎಲ್ಲರೂ ಕೂಡ, ಅದು BJP ಸರ್ಕಾರ ಇದ್ದ ಕಾಲದಿಂದ ನಾನು ನೋಡ್ತಾ ಇದ್ದೀನಿ, ಅಲ್ಲಿಗೆ ಏನು ಅಭಿವೃದ್ಧಿಯಾಗ ಅವರ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಿತ್ತು. ನಾವು ಅದನ್ನು ಖಂಡಿತ ಮಾಡಲಿಲ್ಲ. ಇಡೀ ಜಿಲ್ಲೆಯನ್ನ ಒಂದು ಯೂನಿಟ್ ತಗೊಂಡು ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ವಿ. ಅದಕ್ಕೆ ಸಿದ್ದರಾಮಯ್ಯನ ಸಹಕಾರ ಅದ್ಭುತವಾಗಿತ್ತು ಅಂತ ಹೇಳ್ತಕ್ಕಂಥ ಮಾತನ್ನು ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.